ಕೃಷ್ಣನ ನಗರಿ ಉಡುಪಿಯಲ್ಲಿ ಸೌಂದರ್ಯಕ್ಕೆ ಸಂಬಂಧಪಟ್ಟ ಬ್ಯೂಟಿ ಪಾರ್ಲರ್ ಆರಂಭಗೊಂಡಿದೆ. ಉಡುಪಿಯ ಕೋರ್ಟ್ ರೋಡ್ ಬಳಿಯ ಪೂಜಾ ಟವರ್ಸ್ನಲ್ಲಿ ಆಸಮ್ ಬ್ಯೂಟಿ ಪಾರ್ಲರ್ ಉದ್ಘಾಟನೆಗೊಂಡಿತ್ತು. ತುಳು ಚಿತ್ರರಂಗದ ಹೆಸರಾಂತ ನಟ ಅರ್ಜುನ್ ಕಾಪಿಗಾಡ್ ಆಸಮ್ ಬ್ಯೂಟಿ ಪಾರ್ಲರ್ ಅನ್ನು ಉದ್ಘಾಟನೆಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈಗಾಗಲೇ ಮಂಗಳೂರಿನಲ್ಲಿ ಇದರ ಶಾಖೆ ಇದ್ದು ಗ್ರಾಹಕರಿಗೆ ಉತ್ತಮ ಸೇವೆ ನೀಡ್ತಾ ಇದೆ. ಉಡುಪಿಯಲ್ಲಿನ ಬ್ಯೂಟಿ ಪಾರ್ಲರ್ ಕೂಡ ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಶೀಲಾ ರಘುಪತಿ ಭಟ್, ಪಾರ್ಲರ್ನ ಮಾಲಕಿ ರಜನಿ ಬಂಗೇರ, ಚಿತ್ರನಟ ಅನೂಪ್ ಸಾಗರ್, ಚಿತ್ರನಟಿ ಆರಾಧ್ಯ ಶೆಟ್ಟಿ, ಕಾವ್ಯ ಕಾಪಿಗಾಡ್, ನರಂಗ್ ಸುವರ್ಣ ಮುಂತಾದವರು ಉಪಸ್ಥಿತರಿದ್ದರು. ಆಸಮ್ ಬ್ಯೂಟಿ ಪಾರ್ಲರ್ನಲ್ಲಿ ಸ್ಟೀಮ್ ಬಾತ್, ಆಂಟಿ ಹೇರ್ ಫಾಲ್, ಪ್ಯಾಕೇಜ್ ಟ್ರೀಟ್ಮೆಂಟ್, ವೆಡ್ಡಿಂಗ್ ಪ್ಯಾಕೇಜ್, ಟ್ರೆಂಡ್ಲಿ ಹೇರ್ ಸ್ಟೈಲ್, ಹೇರ್ ಸ್ಪಾ, ಮನಿಕ್ಯೂರ್, ಪೆಡಿಕ್ಯೂರ್, ಸ್ಮೂತ್ನಿಂಗ್ ಸೇರಿದಂತೆ ಅನೇಕ ಸೇವೆಗಳು ಲಭ್ಯ ಇದೆ. ಸುಲ್ಕದ ಕ್ಷಮೆಗೆ ನಮ್ಮ ಮಕ್ಕಳು ವರ್ಷ ಬಂದಾಗ ಲೇಟ್ ಆಗಿದೆ. ಫೋನ್ ಇಡಿ ಮಾತ್ರ ವಿಶಿಂಗ್ಗೆ. ಸೊ ಆಸಮ್ ಬ್ಯೂಟಿ ಪಾರ್ಲರ್ ಕುಡ್ಲಾಡ್ ಹೆಂಗಲ್ಲ ನೇಬರ್ ಅನೂಪ್ನ ಹೋಟೆಲ್ದ ಬೈಟೆ ಪಾರ್ಲರ್ ಒಂದು. ಸೊ ಇಂದೇಟು ಮಸ್ತ್ ಖುಷಿದ ವಿಚಾರ ಬಂದ ಕೊಂಡೋಲಿಗೆ ಏಪಲ್ಲ పొట్టు నచ్చిందని సొత్తు పూర అంచ పండుగలు మాత పొండులు అని తెలియ వస్తాయి ಮಾತೆಲ್ಲ ಐಸಿದೆ ಎಂಗ್ಲೆಂಗ್ ರಂಚ ಬಹುಶಃ ನಮ್ಮ ಪಡಿದ್ರೆ ಎಂಗ್ಲಿಂದ ಬಂದ ಬಾದರ್ ಇದೆ ಇನ್ನು ಮಕ್ಕಳಿಂದ ಪಾಪ 2 ಗಂಟೆ ಆಗದು ಪಾರ್ಲರ್ ಹೋಗ್ತಲ್ಲ ನಾನು ಖಾಲಿ 15 ನಿಮಿಷ ಬಿದ್ದು ರೆಡಿ ಆದ್ರು. ಸೊ ಇಂಚಿಂದ ಬಹುಶಃ ಉಡುಪಿಯಿಂದ ಒಂದು ಅಗತ್ಯ ಇರ್ತದೆ. ನಮ್ಮ ಕುರ್ಲಾಡ್ ಆಯ್ನಾದ ನಿಗಮ ಫರ್ಮ್ ನಲಾಕ್ ಎಡ್ಡೆಡ್ ಕುದರ್ ಮಲ್ತದೇನೆ ಅಂಚನೆ ಉಡುಪಿಡ್ಲ ಪ್ರತಿ ಒಂಜಿ ಖಂಡಿತವಾದ ಪ್ರತಿ ಇಲ್ಲದ ಉಡುಪಿದ ಕೊಂಡೂರು ಬಣ್ಣ ಹೊಸ ಬೋರ್ಲೆ ಅಂಡ್ ಈಗ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಆಸಮ್ ಬ್ಯೂಟಿ ಪಾರ್ಲರ್ ವೈಸಲ್ಲಿ ಐತೆ. ಸೊ ನನ್ನಾತ್ ಉಡುಪಿದ ಪೂರೈಗಳ ಕೊಟ್ಟು ಅಂಚಿನ ಅವಕಾಶ ಅಂಚನೆ ದನಿಕಲ್ ಮೋನ್ ಹಿಡಿದು ನಂಗೆ ಐಸಿರೋನು. ಸೊ ಕೂಡ ಎಟ್ಟೇನೆ ಪ್ರತಿಯೊಂದು ಬತ್ತಿನ ಎಲ್ಲ పొర్లు తోచినట్టుగా ಒಂಜಿ ಖುಷಿಟ್ ಪೋಪಿನಂಚಿನ ವಾತಾವರಣ ಈ ಜಾಗ ತೋಜುನುಂಟು. ಸೊ ಖಂಡಿತ ವಲ್ಲ ಇಂಚ ಉಡುಪಿ ಡಾಂಡ್ ಕುಡ್ಲಾಡ್ ಆಂಡ್ ನನ್ನ ಪ್ರತಿ ಒಂಜಿ ಜಾಗ ಎಲ್ಲ ಬ್ಯೂಟಿ ಪಾರ್ಲರ್ ಆವಂದೇ ಬಾಡ್ ಅದು ಬ್ಯೂಟಿ ಪಾರ್ಲರ್ ಲೆಪ್ಪರ್ ಹೆಂಗೊಂಜಿ ಕಾರಣ ತೋಜು ಬೀಜಿ ಬ್ಯಾಗ್ ಬಂದು ಯಾರು ಕುಡ್ಲದ ಚಮ್ಮೇಲಿ ಬಂದೊಂಜಿ ಪದ್ಯ ಮಾಡಿ ಕೊಂಡು ಹೆಸ ಮಾಡಿ ಇಂಕೋರ ಡೌಟ್ ಅನ್ ಬೇರೆ 5 ಮಿನಿಟ್ ಅದೇ ನಾನು ಆ ವೇಷಡ್ ಎಕ್ಸ್ಪೆಕ್ಟ್ ಮಾಡ್ತಂದ್ರೆ ಅದು ಹೆಂಗೆ ನಾಚಿಕೆ ಅದು ನಾನು ತುದೆ ನನ್ನ ಜನ್ಮ ಮನ್ಪುಜಿಂದ. ಸೊ ಇಂಚೆನೆ ನನೋಲ ಇಂಕ ಮಂಚಿನ ಆರ್ಟಿಸ್ಟ್ ಲೆಪ್ಲಾಯನಕ್ಕೆ ಪ್ರೀತಿ ಲೆಪ್ಲಾಯನಕ್ಕೆ ಅದ ಥ್ಯಾಂಕ್ಸ್ ಪನ್ಪೆ ಇನ್ನ ಹೂವು ನನ್ನ ಕಾರ್ಯಕ್ರಮ ಇತ್ತು ನನ್ನ ಪನ್ನೆ ಖಂಡಿತ ಗುಡ್ಡಾಡಿತ್ತು ನೀವು ಗುರುಬಾದ ಸಪೋರ್ಟ್ ಮಾಡ್ಪ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮಟ್ಟದ ಪೊಣ್ಣೆ ಬಂತು ದಯಮಾಡಿ ಬ್ಯೂಟಿ ಪಾರ್ಲರ್ ಅದೇ ಮಟ್ಟದ ಪೊಣ್ಣಲೆ. ಸೊ ಮಟ್ಟದ ಪೊಣ್ಣೆ ನಿನ್ನ ಗುಟ್ಟು ಯಾನು ಪಿಂದೊಂಡೆ ಗುಡ್ಡುಡೆ ಕನ್ನಡನ ಕಟ್ಟು ಪಾಡ್ಯಾನೆ
ಉಡಲ ಬಾಕಿಲು ತಡಬಡ ಬಟ್ಯಾನೆ ನೀರಿನ ಕಣ್ಣರು ಏನನ್ನು ನೆತ್ತಾನೆ ಸರ ಸರ ಸಡಗರಡು ನಾನು ಬಾಗಿಲು ಜೊತೆನೆ ಮಠದ ಕೊನ್ನೆ. ಥ್ಯಾಂಕ್ ಯು ಆಲ್ ಮಕ್ಕಳಿಗೆ ನಮಸ್ಕಾರ. ಬಸ್ ಖುಷಿಯಾಗಿ ಪಾರ್ಲರ್ ಬಗ್ಗೆ ಜಾಸ್ತಿ ಮಾತಾಡೋದಿದೆ ಬಟ್ ಮಾತ್ರ ಕೊಂಡು ನನ್ನ ಫೇವ್ರೆಟ್ ಪ್ಲೇಸ್ ಓದ ಮಿಸ್ ಆಡ ಇಂತ ಒಂದು ಪಾರ್ಲರ್ ಮಿಸ್ ಆಗುದು ಬಗ್ಗೆ ನಾನು ಹೊಸ ಪಾರ್ಲರ್ ಕೂಡ ಹೋದೆ ರೆಗ್ಯುಲರ್ ಕಸ್ಟಮರ್ ನಮಗೆ ಗೊತ್ತಿಲ್ಲ ಸೊ ಸೀರೆ ತುತ್ತೇನೆ ಹೆಂಗೆ ಬಂಗ ನಾವು ನಡೆ ಹೋಗಿದ್ದಾರೆ ಸೊ ಮಸ್ತ್ ಖುಷಿ ಆಯ್ತು. ಸೊ ಆಲ್ ದಿ ಬೆಸ್ಟ್ ಇತರ ಬ್ರಾಂಚಸ್ ಮಸ್ತ್ ಬರುತ್ತೆ ಕುಡ್ಡ ಮಾತ್ರ ಕರ್ನಾಟಕ ಥ್ಯಾಂಕ್ ಯು ಸೋ ಮಚ್. ನಾವು ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ನಮ್ಮ MLA ಅವರ ಪತ್ನಿ ಕೂಡ ಇದ್ದಾರೆ, ಅವ್ರಿಗೂ ಕೂಡ ನಮಸ್ಕಾರ ಹೇಳ್ತಾ. ಇವರು ರಜನಿ ಅವರು ನನ್ನ ಸ್ಕೂಲ್ ಮೇಟ್. ಅವಾಗಲಿಂದಲೂ ನಾನು ಸ್ಕೂಲಲ್ಲಿ ಇರುವಾಗದಿಂದ ನನ್ನ ನೇಚರ್ ಹೇಗೆ ಅಂತ ಗೊತ್ತು. ಬಹುಶಃ ಸ್ಕೂಲಲ್ಲಿ ಯಾರು ಪಾರ್ಲರ್ಗೆ ಹೋಗ್ತಾ ಇರಲಿಲ್ಲ, ಆ ಸ್ಕೂಲಲ್ಲಿ ನಾನೇ ಪಾರ್ಲರ್ಗೆ ಹೋಗ್ತಾ ಇದ್ದದ್ದು. ಸೊ ಯಾವುದೇ ನನ್ನ ಒಂದು ರೀತಿಯ ಮೇಕ್ ಓವರ್ ಇರ್ಬೋದು ಅಥವಾ ಯಾವುದೇ ಇದ್ರೂ ನಾನು ಇವಳ ಜೊತೆನಲ್ಲೇ ನನ್ಗೆ ಬಹಳ ಸಲುಗೆ ಇರೋದ್ರಿಂದ ಈ ಪಾರ್ಲರ್ಗೆ ನಾನು ಬರ್ತಾ ಇರೋದು. ಈಗ 6ನೇ ಸರಿ ಸ್ಟ್ರೈಟ್ನಿಂಗ್ ಮಾಡುವಾಗ ಎಲ್ಲ ಪಾರ್ಲರ್ನ ಅಸೋಸಿಯೇಷನ್ ಇನಾಗ್ರೇಷನ್ಗೆ ನನ್ನನ್ನೇ ಕರೀತಾರೆ. ಎಲ್ಲರ ಹತ್ರ ಒಂದು ಸುತ್ತು ಕೇಳಿದಾಗ ಕಷ್ಟ ಉಂಟು, ಡ್ಯಾಮೇಜ್ ಆಗಿದೆ ಯಾರು. ಒಂದು ದಿವಸ ಇವಳಿಗೆ ಫೋನ್ ಮಾಡಿ ಹೇಳಿದೆ, ಎಲ್ಲರೂ ಈಗ ಬೇಡ 6 ತಿಂಗಳು ಹೋಗ್ಲಿ 3 ತಿಂಗಳು ಹೋಗ್ಲಿ, ನಂಗೆ ಮಾತ್ರ ಪುರ್ಸೋತಿಲ್ಲ ಏನ್ ಮಾಡುದು ಅಂತ ಹೇಳಿದಾಗ, ಎಂತ ಡ್ಯಾಮೇಜ್ ಇದ್ರು ನಾನು ರಿಪೇರಿ ಮಾಡ್ತೇನೆ ಬಾ. ನೆಕ್ಸ್ಟ್ 2ನೇ ದಿವಸಕ್ಕೆ ನಾನು ಹೋಗಿ ಬಂದಿದ್ದೇನೆ. ಇಷ್ಟೂ ದಿವಸ ನಾನು ಮಾಡಿದಂತ 5 ಸರಿಸ ಮಾಡಿದಂಥದ್ದಕ್ಕಿಂತ ನನಗೆ ಬಹಳ ಖುಷಿ ಕೊಟ್ಟಿದೆ. ನಾನು ಬಹಳ ಸರ್ಚ್ ಮಾಡ್ತಾ ಇದ್ದೆ ಉಡುಪಿಯಲ್ಲಿ ಒಂದು ಒಳ್ಳೆ ಪಾಶ್ ಆಗಿರುವಂತ. ನಮ್ಗೆಲ್ಲ ಅರ್ಧ ವಯಸ್ಸು ಕಳೆದೋಗಿದೆ ಸರ್, ನನ್ನ ಮಕ್ಕಳಿಗೆಲ್ಲ ಗಡ್ಡ ಬಂದಿದೆ, ನಾವು ಇನ್ನೂ ಸಣ್ಣವರಾಗಿ ಕಾಣಬೇಕು ಅನ್ನುವಂತ ಆಸೆ ನಮಗೂ ಕೂಡ ಇರ್ತದೆ. ಎಲ್ಲಿವರೆಗೂ ಮುಖ ಸುಕ್ಕಾಗೋದಿಲ್ವೋ ಅಲ್ಲಿವರೆಗೂ ಮೇಕಪ್ ಹಾಕೋಬೇಕು, ಎಲ್ಲಿವರೆಗೂ ಕೂದಲು ಇರ್ತದೋ ಅಲ್ಲಿವರೆಗೂ ಕೂದಲು ಮೇಂಟೈನ್ ಮಾಡ್ಬೇಕು ಅಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಆಸೆ ಇರ್ತದೆ. ಇವರ ಅವರ ಪಾರ್ಲರ್ ಅನ್ನ ಬ್ರಹ್ಮಗಿರಿಯ ಪಾರ್ಲರ್ ಅನ್ನ ನಾನೇ ಉದ್ಘಾಟನೆ ಮಾಡಿದಂತವಳು. ಈಗ ಅದಕ್ಕಿಂತ ಬಹಳ ಚಂದದ ಪಾರ್ಲರ್ ಅನ್ನ ಮಾಡಿದ್ದಾರೆ. ಹಾಗೆ ಉಡುಪಿ ಮಾತ್ರ ಅಲ್ಲ, ಉಡುಪಿಯ ಸುತ್ತಮುತ್ತ ಹೆಚ್ಚಿನವರಿಗೆ ಇಂಥ ಪಾರ್ಲರ್ ಖಂಡಿತ ಬೇಕು. ಬ್ರಹ್ಮಾವರದಲ್ಲೂ ಬೇಕು, ಕುಂದಾಪುರದಲ್ಲೂ ಬೇಕು, ಕಾರ್ಕಳದಲ್ಲೂ ಬೇಕು. ಅದು ಇದಿಷ್ಟನ್ನ ಅವ್ರು ಕವರ್ ಮಾಡುವ ಹಾಗೆ ನಮ್ಮ ಉಡುಪಿ ಮುಖ್ಯ ಪ್ರಾಣ ಅವರಿಗೊಂದು ಆ ಶಕ್ತಿ ಕೊಡ್ಲಿ. ಇಲ್ಲಿ ಅವರು ಹಾಕಿದ ಇನ್ವೆಸ್ಟ್ಮೆಂಟ್ ವಿತಿನ್ 1 ಇಯರ್ ಅಲ್ಲಿ ಅವ್ರು ಇನ್ನೊಂದು ಪಾರ್ಲರ್ ಓಪನ್ ಮಾಡ್ಲಿ. ಆವಾಗ ಕೂಡ ಇದೇ ಫೇಸ್ ಸ್ಟ್ರಕ್ಚರ್ ಇದ್ರೆ ನಾನೇ ಬಂದು ಅವರಿಗೆ ಬಹುಶಃ ನನಗೂ ಇನ್ನು ಸುಮಾರು ಕೆಲಸ ಉಂಟು ಮುಖದ್ದು ಮೇಕ್ ಅವರು. ನೆಕ್ಸ್ಟ್ ಈ ಪಾರ್ಲರ್ ಆಗ್ಲಿ ಅಂತ ವೇಟ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಫಸ್ಟ್ ಕಸ್ಟಮರ್ ನಾನೇ ನಿಮಗೆ. ಹಾಗೆ ಅವರಿಬ್ಬರದ್ದು ಈಗ ಕಲಾವಿದರು ಅರ್ಜುನ್ ಕಾಪಿಕಾಡ್ನ ಹೆಸರನ್ನ ತುಂಬಾ ಕೇಳಿದ್ದೇನೆ ನಾನು. ಸೊ ನನ್ನ ಮಗ ಕೂಡ ನಿಮ್ಮ ಫ್ಯಾನ್, ಅರ್ಜುನ್ ಅವರ ಫ್ಯಾನ್. ಅದಕ್ಕೋಸ್ಕರ ಇವತ್ತು ಅವನಿಗೆ ಎಕ್ಸಾಮಿಗೆ ರಜೆ ಇದ್ರು ಬಂದಿದ್ದಾನೆ ನಿಮ್ ಜೊತೆ ಒಂದು ಫೋಟೋ ತೆಗಿಸ್ಬೇಕು ಅಂತ ಹೇಳಿ. ಇವತ್ತು ಅವರ ಮದುವೆ ಆನಿವರ್ಸರಿ, ಮತ್ತೆ ಹಾಗೆ ನಮ್ಮ ರಜನಿ ಅವರ ಮಗನದು ಕೂಡ ಬರ್ತಿದೆ. ಹಾಗಾಗಿ ನಿಮ್ಗೆಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ನಿಮ್ಮ ಮದುವೆ ಆನಿವರ್ಸರಿ ಕೂಡ ನನಗೂ ಒಂದು 23 ವರ್ಷ ಆಗಿದೆ, 25 ಕ್ರಾಸ್ ಆಗ್ಲಿಕ್ಕೆ 2 ವರ್ಷ ಉಂಟು. ಹಾಗೆ ನೀವು ಕೂಡ ಬಹಳ ಸಂತೋಷವಾಗಿರಿ. ಹೆಂಡತಿ ಅಂತ ಹೇಳಿದ್ರೆ ಒಂದು ಗೆಳತಿ ತರ ನೋಡ್ಕೊಂಡಾಗ, ಅವ್ರ ಗೆಳೆಯರ ತರ ನೋಡ್ಕೊಂಡಾಗ ಆ ಮ್ಯಾರೇಜ್ ಲೈಫ್ ಅಲ್ಲಿ ಯಾವತ್ತೂ ಬ್ರೇಕಪ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಇವತ್ತಿಗೂ ನನ್ನ ಗಂಡ ಬಾಯ್ ಫ್ರೆಂಡ್ ಒಂದು ಫ್ರೆಂಡ್ ಆಗಿ ಇರೋದ್ರಿಂದ 23 ವರ್ಷದ ಹಾದಿಯನ್ನ ನಾನು ಸವಿಸಿದ್ದೇನೆ. ಹಾಗಾಗಿ ನಿಮ್ಗೆ ಆ ರೀತಿಯಲ್ಲಿ ಒಂದು ಸಣ್ಣ ಸಜೆಷನ್ ಅನ್ನ ಕೊಡ್ಬೋದು. ಹಾಗೆ ಉಡುಪಿಯ ಎಲ್ಲ ಜನತೆಯ ಪರವಾಗಿ ನಿಮ್ಮ ಕಲಾ ಕ್ಷೇತ್ರದಲ್ಲಿ ನೀವು ಉತ್ತುಂಗ ಮಟ್ಟಕ್ಕೆ ಏರ್ಲಿ ಅಂತ ನಾನು ಕೂಡ ಇದೇ ಮೂಲಕ ನಾನು ಶುಭಾಶಯಗಳನ್ನು ಹೇಳ್ತೇನೆ. ರಜನಿ ನನ್ಗಿಂತ ಬಹಳ ಎತ್ತರ ಇದ್ದಾಳೆ ಹೈಟ್ ಅಲ್ಲಿ, ಅವಳ ಉದ್ಯಮದಲ್ಲೂ ಕೂಡ ಎತ್ತರ ಬೆಳೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತುಗಳನ್ನು ಬ್ರಹ್ಮಗಿರಿ ಪಾರ್ಲರ್ ಪಾರ್ಲರ್ ಉಡುಪಿಡು ಅವಿಗೆ ಶಿಫ್ಟ್ ಮಾಡ್ತಾನೆ ಇನ್ನೊಂದಿದ್ದೆ ಅರ್ಜುನ್ ಮಕ್ಕಳಿಂದ 5 ಜನ ಲೆಫ್ಟ್ ಕೊಡು ಬಂದದ್ದು ಆಡಲ್ಲಿ ಪನ್ನೆ ಅಂಕನೆ ಆಗಲೇ ಇನ್ವೈಟ್ ಮಾಡ್ಲಿಕ್ಕೆ ಬರ್ಪೆ ಅನ್ನೋ ಪಂಡಿದ್ರು ವೈದ್ಯರು ಆಡ ಒಂದು 3 ಮಂತ್ ದಿಂಚಿ ಆ ಒಂದು ಪಾರ್ಲರ್ ಮಸ್ತ್ ಕಷ್ಟ ಮಾಡ್ತಿದ್ದು ಪಾರ್ಲರ್ ಮಂತೆ ಮಸ್ತ್ ಉಂದಾಡ ಇಲ್ಲ ಪೂರ A to Z ನಾಳೆ ಇಂತಿಜಿ ಇಂಟೀರಿಯರ್ ಪರ್ಸನ ಗೋಡೆಲ್ಲ ಇಂತಿಜಿ ಗೋಡೆ ಪೂರ ಯಾರೇ ಮಾಡ್ತೀವಿ ಫುಲ್ ಹಾಲ್ ಲೆಕ್ಕ ಇರ್ತದೆ. ಮತ್ತೆ ಟೈಮ್ ಆಗಿದೆ ಎನ್ನ ಒಂದು ಪಾರ್ಲರ್ ಓಪನಿಂಗ್ ಮೊಬೈಲ್ ಇಟ್ಕೊಂಡು ಬಂದಾಗ ಮಸ್ತ್ ಆಸೆ ಇರ್ತದೆ ಇತ್ತೆ 4th ವೆಡ್ಡಿಂಗ್ ಆನಿವರ್ಸರಿ ಪಂಡಿರು ಖುಷಿ ಆಂಡೆ ನನ್ನ ಮಗನ ಬರ್ಡೇ ಇಲ್ಲ ಅವೇ ದಿನ ದೀಕ ಬಂದಿದ್ದು ಅಂಚದಿಯ ಈಗ ಬರ್ತೀನಿ ಈಗ ಮಸ್ತ್ ಖುಷಿ ಆಂಡೆ ಮಂಜುಳ ಒಂದು ಕಲ MLA ಮಿಸ್ಸಸ್ ಆರ್ಲ ಪನಿಕೊಳ್ಳೆ ಬರ್ತಿದ್ರು ಅಂಕಲ ಒಂಚಿ ಪಾರ್ಲರ್ ಬಂದಿದ್ದು ಅಂಚೆ ಈಗ ತುಂಬಗ್ಲ ಸಹಕಾರ ಕೊರಡು ಬಂದೆ ಅನ್ಕೆ ಏನೊಂದಿಲ್ಲ ಬತ್ತಿನ ಪೂರ ಎನ್ನ ಫ್ರೆಂಡ್ಸ್ನಾಗಲಿ ರಿಲೇಟಿವ್ ಪೂರಗಲಿಲ್ಲ ಎನ್ನ ಒಂಜಿ
ತುಂಬ ಹೃದಯದ ಧನ್ಯವಾದಗಳು.